ಒಂದೂರಲ್ಲಿ ಒಬ್ಬಳು ತಾಯಿ ಮತ್ತು ಮಗಳು ಇರ್ತಾರೆ. ಹೀಗಿರಬೇಕಾದ್ರೆ ಆ ತಾಯಿಗೆ ಗಂಡ ತೀರಿ ಹೋಗಿರ್ತಾನೆ. ಆ ಮನೆಯಲ್ಲಿ ಇಬ್ಬರೇ ಇರ್ತಾರೆ, ಒಬ್ಬಳು ತಾಯಿ ಮತ್ತು ಇನ್ನೊಬ್ಬಳು ಮಗಳು ಕಾಲೇಜಿಗೆ ಹೋಗ್ತಾ ಇರ್ತಾಳೆ. ಆಗ ಕಾಲೇಜಿಗೆ ಹೋಗ್ತಾ ಇರಬೇಕಾದ್ರೆ ಒಂದು ದಿನ ಅವಳು ಕಾಲೇಜಿಗೆ ಹೋಗಿರ್ತಾಳೆ. ಅವರ ತಾಯಿ ಮನೆಯಲ್ಲಿ ಇರ್ತಾಳೆ, ಅವಳಿಗೆ ಹುಷಾರಿರಲ್ಲ. ಹೀಗಾಗಿ ಅವಳು ಹುಷಾರಿಲ್ಲದಾಗ ಅವಳು ಮಗಳಿಗೆ ಹೇಳಿರ್ತಾಳೆ, ಅಮ್ಮ ನೀನು ಕಾಲೇಜಿಗೆ ಹೋಗ್ತೀಯಲ್ಲ, ಸ್ವಲ್ಪ ಫೋನ್ ಮಾಡು, ಅಥವಾ ಅಲ್ಲಿ ಎಲ್ಲಾದರೂ ಡಾಕ್ಟರ್ಗೆ ಹೇಳಿ ಸ್ವಲ್ಪ ಮನೆಗೆ ಬಂದು ಹೋಗು ಅಂತೇಳು, ಯಾಕಪ್ಪ ಅಂದರೆ ನನಗೆ ತುಂಬ ಹುಷಾರಿಲ್ಲ ಅಂತ ಹೇಳ್ತಾಳೆ. ಆಗ ಮಗಳು ಹೇಳ್ತಾಳೆ, ಸರಿ ಅಮ್ಮ ಕಳಿಸಿಕೊಡ್ತೀನಿ ಅಂತ. ಆಗ ಹೀಗಿರಬೇಕಾದ್ರೆ ಡಾಕ್ಟರ್ ಮನೆಗೆ ಬರ್ತಾನೆ, ಬಂದು ಬೆಲ್ ಮಾಡ್ತಾನೆ. ಬೆಲ್ ಮಾಡಿದಾಗ ಅವಳು ಬಾಗಿಲನ್ನು ತೆಗೆದು ನೋಡ್ತಾಳೆ. ಆ ಡಾಕ್ಟರ್ ನೋಡಲಿಕ್ಕೆ ತುಂಬ ಸುಂದರವಾಗಿರ್ತಾನೆ. ಅವಳ ಕಣ್ಣು ಅವನ ಮೇಲೆ ಬೀಳ್ತದೆ. ಆಗ ಅವಳು ಮನಸೋತು ಬಿಡ್ತಾಳೆ. ಆಗ ಅವನು ಸಹ ಅವಳನ್ನು ನೋಡಿ ಮನಸ್ಸಾಗುತ್ತೆ, ಹೇಗಾದರೂ ಮಾಡಿ ಇವಳನ್ನು ಅನುಭವಿಸಲೇಬೇಕು ಅಂತ. ಹೀಗಿರಬೇಕಾದ್ರೆ ಒಳಗಡೆ ನೋಡಲಿಕ್ಕೆ ಅಂತ ಹೋಗ್ತಾನೆ. ಹೋಗಿ ಅಲ್ಲಿ ಅವಳ ಹತ್ರ ಟೆಥಸ್ಕೋಪನ್ನು ಇಟ್ಟು ಅವಳ ಮೇಲೆ ಇಟ್ಟು ನೋಡ್ತಾ ಇರ್ತಾನೆ. ಹೀಗೆ ನೋಡ್ತಾ ಇರಬೇಕಾದ್ರೆ ಅವನಿಗೆ ಹಾಗೆ ಸ್ವಲ್ಪ ಹೊಟ್ಟೆಯಲ್ಲಿ ಹೀಗೆ ಮಾಡ್ತಾ ಇರಬೇಕಾದ್ರೆ ಅವನು ಅದರ ನೆಪದಲ್ಲಿ ಮೈಕೈಯನ್ನು ಮುಟ್ಟಲು ಶುರು ಮಾಡ್ತಾನೆ. ಅವಳಿಗೆ ಮೂಡು ಬರೆಸಿ ನಂತರ ಅವನು ಅವಳ ಜೊತೆ ಮಂಚದ ಆಟವನ್ನು ಆಡಿಬಿಡ್ತಾನೆ. ಅವನು ಅಲ್ಲಿಂದ ಸ್ವಲ್ಪ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಮೇಲೆ ಆಗ ಅವಳು ಹೇಳ್ತಾಳೆ, ನೋಡಿ ಡಾಕ್ಟರ್, ನಿಮಗೆ ಯಾವಾಗ ಬರಬೇಕನ್ನಿಸುತ್ತೋ ಆವಾಗ ಬನ್ನಿ, ನಿಮ್ಮ ಫೋನ್ ನಂಬರ್ ಕೊಡಿ, ಮತ್ತು ನನಗೇನಾದರೂ ಕೆಲಸ ಇದ್ದರೆ ನಾನೇ ಫೋನ್ ಮಾಡಿ ನಿಮ್ಮನ್ನು ಕರೆಸಿಕೊಳ್ತೇನೆ ಅಂತ ಹೇಳ್ತಾಳೆ. ಆಗ ಸರಿ ಆಯಿತು ತಗೊಳ್ಳಿ ನಂಬರ್ ಅಂತ ನಂಬರ್ ಕೊಡ್ತಾಳೆ. ಆಗ ಅವನು ಸಹ ನಂಬರ್ ಕೊಡ್ತಾನೆ, ತಗೊಂಡು ಹೊರಟು ಹೋಗ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಡಾಕ್ಟರ್ ಹತ್ರನೇ ಆಂಟಿ ಹೀಗೆ ಮಾಡಿರೋದು ಸರಿಯೋ ತಪ್ಪೋ ನೀವೇ ಹೇಳಿ. ಈ ವಿಡಿಯೋ ಏನಾದರೂ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಮತ್ತು ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.